ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ವಿದ್ಯಾರ್ಥಿಗಳು, ಮಹಾರಾಷ್ಟ್ರ ಮೂಲದ ವೆಕ್ಸಾನ್ ಹೆಸರಿನ ಕಂಪನಿಯೊಂದು ಕುದ್ರೋಳಿಯಲ್ಲಿ ಕಾರ್ಯಾಚರಿಸುತ್ತಿದ್ದು, ಕಳೆದ 2 ವರ್ಷಗಳಲ್ಲಿ ಮಾರ್ಕೆಟಿಂಗ್ ಉದ್ಯೋಗ ನೀಡುವುದಾಗಿ ಹೇಳಿ ನೂರಾರು ಮಂದಿಗೆ ಕೋಟ್ಯಾಂತರ ರೂಪಾಯಿ ಟೋಪಿ ಹಾಕಿದೆ ಎಂದು ಆಪಾದಿಸಿದರು. ಮಹಾರಾಷ್ಟ್ರದ ಕಂಪನಿ ಇಲ್ಲಿ ಬಂದು ನಡೆಸ್ತಾ ಇದೆ. ಕುದ್ರೋಳಿಯ ಕಾರ್ ಸ್ಟ್ರೀಟ್ನಲ್ಲಿ ಶ್ರೇಯ ಸ್ವೀಟ್ಸ್ ಇದರ ಅಪೋಸಿಟ್ ಆಗಿ ಈ ವೆಕ್ಸಾನ್ ಕಂಪನಿ ಎಂಬಂಥದ್ದು ನಡೀತಾ ಇದೆ. ಇದನ್ನು ನಾವು ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಖಂಡಿಸ್ತೇವೆ. ಯಾಕೆಂತ ಹೇಳಿದರೆ, ಈಗಾಗಲೇ ವಿದ್ಯಾರ್ಥಿಗಳಲ್ಲಿ ಒಂದು ಮನಸ್ಸಿರ್ತದೆ. ಆ ಒಂದು ಮನಸ್ಸೆಂತ ಅಂತ ಹೇಳಿದರೆ, ನಮ್ಮ ಜೀವನದಲ್ಲಿ ನಾವು ಏನನ್ನಾದರೂ ಒಂದು ಗಳಿಸಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬಂಥ ಚಿಂತನೆಯೊಟ್ಟಿಗೆ ವಿದ್ಯಾರ್ಥಿಗಳು ಕಾಲೇಜಿಗೆ ಸೇರುವಂಥದ್ದನ್ನು ಮಾಡ್ತಾರೆ. ಆದರೆ ಅದನ್ನು ಯೂಸ್ ಮಾಡ್ತಾ ಈ ಒಂದು ದುಡ್ಡು ಸಿಗ್ತದೆ ಎಂಬಂಥ ಒಂದು ಮೋಸವನ್ನು ಮಾಡಿ ಆ ದುಡ್ಡಿನ ಆಸೆಯನ್ನು ತಂದು ಆ ಹಣದ ಆಸೆಯಲ್ಲಿ ಈ ವೆಕ್ಸಾನ್ ಎಂಬಂಥ ಕಂಪನಿ ಇಂದು ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಿ ಅವರಿಗೆ 2,500 ಒಂದು ಆ ದುಡ್ಡನ್ನು ಕಟ್ಟಿಸಿ ಕಂಪನಿಯ ಆಮಿಷಕ್ಕೆ ಬಲಿಯಾಗಿ ಹಣ ಕಳೆದುಕೊಂಡು ಮೋಸ ಹೋದ ವಿದ್ಯಾರ್ಥಿಗಳು ಮಾತನಾಡಿ ತಮಗಾದ ನೋವನ್ನು ತೋಡಿಕೊಂಡರು. ಸಾಮಾಜಿಕ ಜಾಲತಾಣಗಳಲ್ಲಿ ವೆಬ್ ಡಿಸೈನರ್, ವೆಬ್ ಡೆವಲಪರ್ ಉದ್ಯೋಗ ಇದೆ ಎಂದು ಪ್ರಕಟಣೆ ನೀಡುತ್ತಾರೆ. ಅಲ್ಲಿಗೆ ಹೋದಾಗ ಮೊದಲಿಗೆ ತರಬೇತಿ ಇರುತ್ತದೆ. ಇದಕ್ಕಾಗಿ 3 ದಿನ ಇಲ್ಲಿಯೇ ನಿಲ್ಲಬೇಕು. ಊಟ ವಸತಿಗೆ 2,500 ರೂಪಾಯಿ ನೀಡಬೇಕಾಗುತ್ತದೆ. ತರಬೇತಿ ಮುಗಿದ ಮೇಲೆ ತಿಂಗಳಿಗೆ 32,000 ರೂಪಾಯಿ ಸಂಬಳಕ್ಕೆ ಉದ್ಯೋಗ ನೀಡುವುದಾಗಿ ನಂಬಿಸುತ್ತಾರೆ. ತರಬೇತಿ ವೇಳೆ ಫುಲ್ ಬ್ರೈನ್ ವಾಶ್ ಮಾಡುತ್ತಾರೆ. ನಮ್ಮ ಮನೆಯ ಬಡತನ ಎಲ್ಲವನ್ನ ತಿಳಿದುಕೊಂಡು ಇಲ್ಲಿ ದುಡಿದರೆ ಕೆಲವೇ ತಿಂಗಳಲ್ಲಿ ಲಕ್ಷಾಂತರ ಸಂಪಾದನೆ ಮಾಡಬಹುದು ಎಂದು ಹೇಳಿ ಅರಮನೆ ತೋರಿಸುತ್ತಾರೆ ಎಂದು ಆರೋಪಿಸಿದರು. ಅಗ್ರಿಮೆಂಟ್ ಮಾಡಿಸ್ತಾರೆ, ಅಗ್ರಿಮೆಂಟ್ ಟೈಪ್ ಅಲ್ಲಿ ಅದಕ್ಕೆಲ್ಲ ಅವರದೆಲ್ಲ ಅದರಲ್ಲಿ ಉಂಟು. ಅಂದ್ರೆ ನಮ್ಮದು 1,500 ತಗೊಂಡಿರ್ತಾರೆ ಆಲ್ರೆಡಿ. ಬಟ್ ಆ ಒಂದು ಅಗ್ರಿಮೆಂಟ್ ಪೇಪರ್ ಇರ್ತದೆ, ನಾವು ಯಾವುದೇ ರೀತಿಯ ಶುಲ್ಕ ತಗೊಳ್ಳೋದಿಲ್ಲ, ಅಂದ್ರೆ ಎಂಟ್ರಿ ಫೀಸ್ ತಗೊಳ್ಳೋದಿಲ್ಲ ಅಂತ. ಬಟ್ ಅವ್ರು ಎಂಟ್ರಿ ಫೀಸ್ ತಗೊಳ್ತಾರೆ. ಹೇಳುದಂತ ನಾವು ಇದು ಒಂಥರ ಇನ್ವೆಸ್ಟ್ ಟೈಪ್ ಅಲ್ಲಿ. ಅವರು ಇನ್ವೆಸ್ಟ್ ಅಂತ ಅನ್ಕೊಳ್ಳೋದೇ ಇಲ್ಲ, ಹೇಳ್ಕೊಳ್ಳೋದೇ ಇಲ್ಲ. ನಾವು ಅವರೇ ಬಿಸ್ನೆಸ್ ಅಂತಲೇ ಹೇಳುದು. ಇನ್ವೆಸ್ಟ್ ಅಂತ ಎಲ್ಲಿ ಸಹ ಹೇಳ್ಕೊಳ್ಳೋದಿಲ್ಲ. ನಾವು ಇಷ್ಟು ಇನ್ವೆಸ್ಟ್ ಮಾಡ್ತೇವೆ, ನೀವೇನು ಇಷ್ಟು ಹಣ ಹಾಕಬೇಕು ಅಂತೇಳಿ. ನಾವೇ ಹಣ ಹಾಕಿ ನಾವೇ ಪ್ರಾಡಕ್ಟ್ ಪರ್ಚೇಸ್ ಮಾಡಿ ನಮ್ಮ ಹತ್ರ ಯೂಸ್ ಮಾಡ್ಬೋದು, ಇಲ್ಲ ಸೇಲ್ ಮಾಡಬೇಕು, ಆ ಟೈಪ್ ಅವರು. ಮತ್ತು ಯಾವ ಥರ ಬ್ರೈನ್ ವಾಶ್ ಮಾಡ್ತಾರೆ ಅಂದರೆ ಎಲ್ಲ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡೋದು. ಅವರು ನಮ್ಮ ವೀಕ್ನೆಸ್ ಅಂತ ತಗೊಳ್ಳೋದು. ನಮ್ಮ ವೀಕ್ನೆಸ್ ಅಂತ ತಗೊಂಡ್ರೆ ನಮಗೀಗ ಯಾವ ರೀತಿ ಎಜುಕೇಷನಿಗಾಗಲಿ ಇಲ್ಲ ಅಪ್ಪ ಅಮ್ಮನಿಗೆ ಹೆಲ್ತ್ ಇಶ್ಯೂ ಅಂತ ನಮ್ಮದೆಲ್ಲ ಪರ್ಸನಲ್ ತಿಳ್ಕೊಂಡಾಗ ಅದನ್ನು ಟಾರ್ಗೆಟ್ ಮಾಡ್ತಾರೆ ಅವರು. ಟಾರ್ಗೆಟ್ ಮಾಡಿ ಅಲ್ಲ ಆದಮೇಲೆ ಲೈಕ್ ಆಗ್ತದೆ. ಮತ್ತು 3rd ಡೇ ಇಂಟರ್ವ್ಯೂ ಇರ್ತದೆ ಅವರದ್ದು. ಆ ಟೈಮಲ್ಲಿ ಸಹ ಒಬ್ಬರಿಗೊಬ್ಬರು ಮಾತಾಡಲಿಕ್ಕೆ ಇರೋದಿಲ್ಲ. ನಮಗೆ ಒಬ್ಬರನ್ನೊಬ್ಬರನ್ನ ಬಿಲ್ಕುಲ್ ಮಾತಾಡಲಿಕ್ಕೆ ಬಿಡೋದಿಲ್ಲ. ಇಲ್ಲಿ ರೂಮಲ್ಲಿ ಸ್ಟೇ ಆಗೋರಿಗೆ ಆಗಲಿ, ನಾನು ರೂಮಲ್ಲಿ ಸ್ಟೇ ಆಗಲಿಲ್ಲ, ಬಟ್ ಕೆಲವು ಸ್ಟೂಡೆಂಟ್ ನನ್ನ ಜೊತೆ ಇದ್ದವ್ರು ಕೆಲವು ಸ್ಟೇ ಆಗಿದ್ದಾರೆ. ಅವರಿಗೆ ಸಹ ಒಬ್ಬರನ್ನೊಬ್ಬರು ಹೊರಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಫೋನ್ ಯೂಸ್ ಮಾಡಲಿಕ್ಕೆ ಬಿಡೋದಿಲ್ಲ, ಒಬ್ಬರ ಹತ್ರ ಮಾತಾಡಲಿಕ್ಕೆ ಬಿಡೋದಿಲ್ಲ, ಪೇರೆಂಟ್ಸ್ ಹತ್ರ ಸಹ ಮಾತಾಡಲಿಕ್ಕೆ ಬಿಡೋದಿಲ್ಲ. ಬಿಕಾಸ್ ಅವ್ರ ಪೇರೆಂಟ್ಸ್ ಏನಾದರೂ ಹೇಳಿ ಅವರನ್ನು ಡೈವರ್ಟ್ ಮಾಡ್ತಾರೆ ಅಂತ ಹೇಳಿ. ಇಲ್ಲ, ನಾನು ಮನೆಗೆ ಹೋಗಿ ಕಟ್ಟಿದ್ದೇನೆ, ಆಗುದಿಲ್ಲ, ನೀನು ಈಗನೇ 11,000 ಈಗ ಕಟ್ಟು, ಮತ್ತೆ 40,000ಗೆ ಡೇಟ್ ಕೊಟ್ಟಿರ್ತಾರೆ, ಆಗ ಕಟ್ಟಲಿಕ್ಕೆ ಅಂತ. ಅದಕ್ಕೆ ಇಲ್ಲ, ನಾನು ಮನೆಗೆ ಹೋಗಿ ಕಟ್ತೇನೆ ಅಂತ ಹೇಳಿ ನನ್ನ ಬಿಡ್ಲಿಲ್ಲ. ಆಗ ಒಬ್ರು ಹೇಳಿದ್ರು, ಫ್ರೆಂಡ್ ಹತ್ರ ಕೇಳು, ಯಾರ ಹತ್ರ ಕೇಳು ಅಂತ. ಅಲ್ಲಿ ಮತ್ತೆ ಹೇಗೋ ಏನೋ ಕೇಳಿ 11,000 ಕಟ್ತೇನೆ, ಮತ್ತೆ 40,000. ಇದೇ ರೀತಿ ಬಿಟ್ಟರೆ ನಮ್ಮಂತೆ ಅನೇಕ ಅಮಾಯಕರು ಇವರ ಈ ಮೋಸಕ್ಕೆ ಬಲಿಯಾಗುತ್ತಾರೆ. ಈ ನಕಲಿ ಕಂಪನಿಗಳ ಬಾಗಿಲು ಹಾಕಿರುವವರೆಗೂ ಹೋರಾಟ ಮಾಡುತ್ತೇವೆ ಎಂದು ಖಡಕ್ ಎಚ್ಚರಿಕೆಯನ್ನ ನೀಡಿದರು. ಸಂಜೆ ಬರಬೇಕು ಅಂತ ಹೇಳಿದ್ರು, ಆದರೆ ಬೆಳಿಗ್ಗೆ ಬಂದ ವ್ಯಕ್ತಿಗಳು ಸಂಜೆ ಇಲ್ಲ, ಬೇರೆಯವರು. ಅಂದ್ರೆ ಅದು ವಿಷಯ ಅಂತ ಹೇಳಿದ್ರೆ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಮತ್ತೆ ಕಸಿನ್ ನಡೆಸ್ತಿದ್ದಾರೆ ಮೈನ್ ಆಗಿ. ಇದೊಂದು ಸ್ಕ್ಯಾಮ್ ಅಂತ. ಆ ಸ್ಕ್ಯಾಮ್ ಅನ್ನು ನಿಲ್ಲಿಸುವವರೆಗೆ ನಾವುಗಳಿದ್ದೇವೆ. ಸ್ಕ್ಯಾಮ್ ನಿಲ್ಲಿಲ್ಲ ಅಂತ ಹೇಳಿದ್ರೆ ನಾವೇ ಹೋಗಿ ಬೀಗ ಹಾಕೊಂಡು ಬೀಗ ಕೂಡ ಹಾಕ್ಲಿಕ್ಕೆ ರೆಡಿ ಇದ್ದೇವೆ. ಯಾಕಂದ್ರೆ ವಿದ್ಯಾರ್ಥಿಗಳ ಜೀವನ ಇದರಿಂದ ಹಾಳಾಗಬಾರ್ದು. ಹಾಗೆ ಎನ್ಎಸ್ಯುಐ ವಿದ್ಯಾರ್ಥಿ ಸಂಘಟನೆಯ ಕ್ರಿಸ್ಟಿಯನ್ ಮಿನೇಜಸ್, ಸ್ವಸ್ತಿಕ್ ಸ್ಕೂಲ್ ವಿದ್ಯಾರ್ಥಿ ಸಂಘ ಮತ್ತು ಎಬಿವಿಪಿ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸಾತ್ವಿಕ್, ವಿದ್ಯಾರ್ಥಿ ನಾಯಕ ಪ್ರೀತೇಶ್, ವಿದ್ಯಾರ್ಥಿನಿಯರಾದ ಸಿಂಚನಾ, ಸಿಂಧು, ಹಸ್ತ ಈ ಸಂದರ್ಭ ಉಪಸ್ಥಿತರಿದ್ದರು.